ಹುಲ್ಲು ಪೊದೆಗಳು ಬೆಳೆದು ಭೂತಬಂಗಲಿಯಂತೆ ಭಾಸವಾಗ್ತಾ ಹಲವು ವರ್ಷಗಳ ಕಾಲ ಜನರಿಂದ ದೂರವಾಗಿ ಬಾಗಿಲು ಮುಚ್ಚುವ ಹಂತಕ್ಕೆ ತಲುಪಿದ್ದ ಸಜಿಪಮುನ್ನೂರು ಗ್ರಾಮದ ಮಾರ್ನಬೈಲಿನಲ್ಲಿರುವಂತಹ ಆರೋಗ್ಯ ಉಪಕೇಂದ್ರ ಹಾಗೂ ಕಿರಿಯ ಆರೋಗ್ಯ ಸಹಾಯಕಿಯ ವಸತಿ ಗೃಹ ಇದೀಗ ಪುನರ್ನವೀಕರಣಗೊಂಡು ಸುಂದರಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದ್ದ ಈ ಕಟ್ಟಡ ಜನಪ್ರತಿನಿಧಿಗಳ ಅನುದಾನ ಹಾಗೂ ದಾನಿಗಳ ಆರ್ಥಿಕ ನೆರವಿನಿಂದಾಗಿ ಮತ್ತೆ ಜೀವಕಳೆಯನ್ನು ಪಡೆದುಕೊಂಡಿದೆ. ಉಪಕೇಂದ್ರದ ಪರಿಸರ ಸ್ವಚ್ಛಗೊಂಡಿದ್ದು ಹೊಸ ಬಣ್ಣ ವರ್ಲಿ ಚಿತ್ತಾರದೊಂದಿಗೆ ಎಲ್ಲರ ಗಮನ ಸೆಳೀತಾ ಇದೆ. ಸಜಿಪಮುನ್ನೂರು ಗ್ರಾಮದ ಜನರ ಅನುಕೂಲಕ್ಕಾಗಿ ಸುಮಾರು 25 ವರ್ಷಗಳ ಹಿಂದೆ ಸಜಿಪನಡು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಉಪಕೇಂದ್ರ ಹಾಗೂ ಕಿರಿಯ ಆರೋಗ್ಯ ಸಹಾಯಕಿಯ ವಸತಿ ಗೃಹವನ್ನ ಸಜಿಪಮುನ್ನೂರು ಗ್ರಾಮದ ಮಾರ್ನಬೈಲ್ನಲ್ಲಿ ನಿರ್ಮಿಸಲಾಯಿತು. ಉಪಕೇಂದ್ರವನ್ನ ಆರಂಭಿಸಲಾಯಿತಾದರೂ ಅದಕ್ಕೆ ಬೇಕಾದ ಮೂಲಭೂತ ವ್ಯವಸ್ಥೆಗಳನ್ನ ಕಲ್ಪಿಸಿರಲಿಲ್ಲ. ಕೆಲ ವರ್ಷಗಳ ಹಿಂದೆ ಇಲ್ಲಿಗೆ ಕಿರಿಯ ಆರೋಗ್ಯ ಸಹಾಯಕಿಯಾಗಿ ಆಗಮಿಸಿದ್ದ ಸುಮನಾ ಕ್ರಾಸ್ತಾ ಎಂಬುವರು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಕಟ್ಟಡದ ಅವ್ಯವಸ್ಥೆಯ ಬಗ್ಗೆ ಹಲವು ಬಾರಿ ಸ್ಥಳೀಯ ಪಂಚಾಯತ್ ಗಮನಕ್ಕೆ ತಂದರೂ ಪ್ರಯೋಜನವಾಗಿರಲಿಲ್ಲ. ಜನರಿಗೆ ಉತ್ತಮ ಸೇವೆ ನೀಡಲು ವ್ಯವಸ್ಥಿತ ಕಟ್ಟಡಕ್ಕಾಗಿ ಏಕಾಂಗಿ ಹೋರಾಟ ನಡೆಸಿದ್ರು ಉಪಕೇಂದ್ರವನ್ನ ದುರಸ್ತಿಪಡಿಸುವ ಗೋಜಿಗೆ ಯಾರೂ ಮುಂದಾಗಿರಲಿಲ್ಲ. ಇದರಿಂದಾಗಿ ಉಪಕೇಂದ್ರದಲ್ಲಿ ವಸತಿ ಗೃಹ ಇದ್ರೂ ಪ್ರತ್ಯೇಕ ಬಾಡಿಗೆ ಮನೆ ಮಾಡಿ ಉಳಿದುಕೊಳ್ಳುವ ಅನಿವಾರ್ಯತೆ ಇತ್ತು. ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸಿದ್ರು. ಆರೋಗ್ಯ ಉಪಕೇಂದ್ರ ಇನ್ನೇನು ಮುಚ್ಚಿಯೇ ಬಿಟ್ಟಿತು ಎನ್ನುವಷ್ಟರಲ್ಲಿ ಕಿರಿಯ ಆರೋಗ್ಯ ಸಹಾಯಕಿಗೆ ಧೈರ್ಯ ತುಂಬಿ ನೆರವಿಗೆ ನಿಂತವರು ಸಾಮಾಜಿಕ ಕಾರ್ಯಕರ್ತ ಜಯಶಂಕರ್ ಕಾನ್ಸಲೆಯವರು. ಸ್ಥಳೀಯ ಅಂಗಡಿದಾರರೊಬ್ಬರ ಮೂಲಕ ಮಾಹಿತಿ ಪಡೆದು ಉಪಕೇಂದ್ರಕ್ಕೆ ಭೇಟಿ ನೀಡಿದ ಅವರು ಇಲ್ಲಿನ ಕಟ್ಟಡದ ಅವ್ಯವಸ್ಥೆಯ ಬಗ್ಗೆ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಕೊಡುಗೆ ದಾನಿ ಉದ್ಯಮಿ ಡಾಕ್ಟರ್ ಎಸ್ಎಂ ಗೋಪಾಲಕೃಷ್ಣ ಆಚಾರ್ಯ ಅವರ ಗಮನಕ್ಕೆ ತಂದಿದ್ರು. ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿ 3 ಹಂತಗಳಲ್ಲಿ ಒಟ್ಟು 7 ಲಕ್ಷ ರೂಪಾಯಿ ಅನುದಾನ ನೀಡಿ 2 ಕೊಠಡಿ, ಅಂಗಳಕ್ಕೆ ಇಂಟರ್ಲಾಕ್ ಹಾಗೂ ಟೈಲ್ಸ್ ಅಳವಡಿಕೆಗೆ ಸಹಕರಿಸಿದ್ರು. ತಾಲೂಕು ಪಂಚಾಯತ್ ಸದಸ್ಯ ಸಂಜೀವ ಪೂಜಾರಿ 1.5 ಲಕ್ಷ ರೂಪಾಯಿ ಅನುದಾನ ನೀಡಿ ಉಪಕೇಂದ್ರದ ಮುಂಭಾಗ ಶೀಟ್ ಅಳವಡಿಸಲು ನೆರವಾದ್ರು. ತಾಲೂಕು ಪಂಚಾಯತ್ ಸದಸ್ಯೆ ನಸೀಮಾ ಬೇಗಂ 1.2 ಲಕ್ಷ ರೂಪಾಯಿ ಆವರಣ ಗೋಡೆ ನಿರ್ಮಾಣಕ್ಕೆ ಅನುದಾನ ಒದಗಿಸಿದ್ರು. ಉದ್ಯಮಿ ಡಾಕ್ಟರ್ ಎಸ್ಎಂ ಗೋಪಾಲಕೃಷ್ಣಾಚಾರ್ಯ ರೂಪಾಯಿ 4 ಲಕ್ಷಕ್ಕಿಂತಲೂ ಅಧಿಕ ಮೊತ್ತದ ಆರ್ಥಿಕ ನೆರವನ್ನ ನೀಡಿ ದಾದಿಯ ವಸತಿ ಕೇಂದ್ರದ ಅಡುಗೆ ಮನೆ, 2 ಕೊಠಡಿ ನಿರ್ಮಾಣ, ಸ್ನಾನಗೃಹ, ಶೌಚಾಲಯ ನಿರ್ಮಾಣ, ಸಿಸಿಟಿವಿ ಅಳವಡಿಕೆ, ಹಿಮೋಗ್ಲೋಬಿನ್ ಪರೀಕ್ಷಾ ಯಂತ್ರ, ಮಧುಮೇಹ ರೋಗ ಪರೀಕ್ಷೆ ಯಂತ್ರದ ಕೊಠಡಿ, ಆವರಣಗುಡಿಗೆ ಗೇಟ್ ಹಾಗೂ ಅದರ ಪಿಲ್ಲರ್ ನಿರ್ಮಾಣ, ಫ್ಯಾನ್ ಮೊದಲಾದ ಪರಿಕರಗಳನ್ನು ನೀಡಿ ಉಪಕೇಂದ್ರ ಸುಸಜ್ಜಿತಗೊಳಿಸಿದ್ದಾರೆ. ಸುಣ್ಣ ಬಣ್ಣದಿಂದ ಕಂಗೊಳಿಸುತ್ತಿರುವ ಆರೋಗ್ಯ ಉಪಕೇಂದ್ರದ ಆವರಣಗೋಡೆಯಲ್ಲಿರುವ ವರ್ಲಿ ಚಿತ್ತಾರ ವಿಶೇಷ ಮೆರುಗು ನೀಡುವುದಲ್ಲದೆ ರಸ್ತೆಯ ಮೂಲಕ ಸಂಚರಿಸುವ ಸಾರ್ವಜನಿಕರ ಗಮನವನ್ನ ಇತ್ತ ಸೆಳೆಯುತ್ತಿದೆ. ಸ್ಥಳೀಯ ಶಿಕ್ಷಕ ದೇವದಾಸ್ ಅವರ ವಿನಂತಿಯಂತೆ ಮಂಚಿ ಕೊಳ್ನಾಡು ಸರ್ಕಾರಿ ಪ್ರೌಢಶಾಲೆಯ ಚಿತ್ರಕಲಾ ಶಿಕ್ಷಕ ತಾರನಾಥ್ ಕೈರಂಗಳ ಅವರ ನೇತೃತ್ವದಲ್ಲಿ 25 ಮಂದಿ ವಿದ್ಯಾರ್ಥಿಗಳು ಬುಧವಾರ ಉಪಕೇಂದ್ರದ ಆವರಣಗೋಡೆಗೆ ವರ್ಲಿ ಚಿತ್ತಾರ ಬಿಡಿಸಿದ್ದಾರೆ. ನೆರೆಯ ನಂದಾವರ ಪ್ರೌಢಶಾಲೆಯ ಶಿಕ್ಷಕರಾದ ಶ್ರೀಯುತ ದೇವದಾಸ್ ರವರ ಸಲಹೆಯ ಮೇರೆಗೆ ಇಲ್ಲಿ ಒಂದು ಮಾರ್ನಬೈಲಲ್ಲಿ ಆರೋಗ್ಯ ಉಪಕೇಂದ್ರದಲ್ಲಿ ಹೊರಗಿನ ಕಾಂಪೌಂಡ್ ವಾಲಲ್ಲಿ ವರ್ಲಿ ಚಿತ್ರಕಲೆಯನ್ನು ಆರಂಭಿಸಬೇಕು, ಅದಕ್ಕೆ ಒಂದು ಕಾರ್ಯಾಗಾರವನ್ನು ನಡೆಸಬೇಕು ಅನ್ನುವ ಒಂದು ಸಲಹೆಯನ್ನು ಕೊಟ್ಟಾಗ ನಮ್ಮ ಮಕ್ಕಳಲ್ಲಿ ತಿಳಿಸಿದಾಗ ಮಕ್ಕಳು ಬಹಳ ಪ್ರೀತಿಯಿಂದ ನಾವು ಬರ್ತೇವೆ ಸರ್, ನಮಗೆ ಬೋರ್ ಆಗಿದೆ, ಮನೆಯಲ್ಲಿ ಕೂತು ಏನು ನಮಗೆ ಬೋರ್ ಆಗಿದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವಿಲ್ಲಿ ಇವತ್ತು ಈ ದಿನ ಈ ಒಂದು ಉಪಕೇಂದ್ರದಲ್ಲಿ ವರ್ಲಿ ಚಿತ್ರಕಲಾ ಒಂದು ಭಿತ್ತಿ ಚಿತ್ತಾರವನ್ನು ನಾವು ಮಾಡ್ತಾ ಇದ್ದೇವೆ. ಬಹಳಷ್ಟು ಸುಮಾರು 20-25 ಮಕ್ಕಳು ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಮಂಚಿಕೊಳ್ನಾಡಿನ ಇಲ್ಲಿನ ಮಕ್ಕಳು ಭಾಗವಹಿಸಿದ್ದಾರೆ. ಬಹಳ ಪ್ರೀತಿಯಿಂದ ಚಿತ್ರವನ್ನು ಮಾಡ್ತಾ ಇದ್ದಾರೆ. ಆರೋಗ್ಯ ಉಪಕೇಂದ್ರ ಸಜ್ಜೂನು ಇಲ್ಲಿ ಇವತ್ತು ಸರ್ಕಾರಿ ಪ್ರೌಢಶಾಲೆ ಮಂಚಿಕೊಳ್ನಾಡಿನ ಸುಮಾರು 25 ಮಕ್ಕಳು ಕಲಾ ಶಿಕ್ಷಕರಾದ ತಾರನ ನೇತೃತ್ವದಲ್ಲಿ ಇವತ್ತು ವರ್ಲಿ ಚಿತ್ರೀಕರಣ ನಡೀತಾ ಇದೆ. ಈ ಒಂದು ಮಕ್ಕಳು ಬಹಳ ಆಸಕ್ತಿಯಿಂದ ಇದನ್ನು ಭಾಗವಹಿಸ್ತಿದ್ದಾರೆ. ಸಾಮಾಜಿಕ ಕಳಕಳಿಯನ್ನು ಪ್ರತಿಬಿಂಬಿಸುವಂಥ ಕೆಲವು ಭಿತ್ತಿ ಚಿತ್ರಗಳನ್ನು ಬಿಡಿಸುತ್ತಾ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಂಸ್ಕೃತಿಕ ವೈಭವ ಹಾಗೂ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ಜಾಗೃತಿ ಮಾಹಿತಿಗಳನ್ನು ವಿದ್ಯಾರ್ಥಿಗಳು ಗೋಡೆಯಲ್ಲಿ ಚಿತ್ರಿಸಿದ್ದಾರೆ.
ನನಗೆ ವರ್ಲಿ ಅಂದರೆ ತುಂಬ ಇಷ್ಟ. ಸರ್ ಹೇಳಿದಾಗ ನನಗೆ ತುಂಬ ಆಸಕ್ತಿ ಇತ್ತು. ಹಾಗೆ ಇದಕ್ಕಿಂತ ಮುಂಚೆ ನಾವು ಸಿದ್ಧಗಟ್ಟೆಗೆ ಸಹ ಹೋಗಿದ್ವಿ. ಅಲ್ಲಿ ಸಹ ತುಂಬ ಚೆನ್ನಾಗಿ ವರ್ಲಿ ಆಟ ಮಾಡಿದ್ವಿ. ತುಂಬ ಖುಷಿ ಆಯಿತು. ತುಂಬ ಸುಲಭವಾಗಿದೆ ಮತ್ತು ನಾವು ತುಂಬ ಕಡೆ ಹೋಗಿದ್ದೇವೆ. ತುಂಬ ಶಾಲೆಗಳಲ್ಲಿ ಮಾಡಿದ್ದೇವೆ ಮತ್ತು ತುಂಬ ಖುಷಿಯಾಗಿದೆ. ಸ್ಥಳೀಯರ ಅನುಕೂಲದ ದೃಷ್ಟಿಯಿಂದ ಈ ಆರೋಗ್ಯ ಉಪಕೇಂದ್ರವನ್ನ ಸಮುದಾಯ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೇರಿಸಬೇಕು ಎನ್ನುವ ಬೇಡಿಕೆಯನ್ನ ಸ್ಥಳೀಯರು ಮುಂದಿಟ್ಟಿದ್ದಾರೆ. ಈ ಭಾಗದ ಜನರು ಅನಾರೋಗ್ಯದ ಸಂದರ್ಭ ಮಂಚಿ, ಸಜಿಪನಡು ಅಥವಾ ಬಂಟ್ವಾಳದ ಆಸ್ಪತ್ರೆಗೆ ಹೋಗಬೇಕಿದೆ. ಈ ಉಪಕೇಂದ್ರಕ್ಕೆ ಮಾಸಿಕ 2,000ಕ್ಕಿಂತಲೂ ಅಧಿಕ ಹೊರ ರೋಗಿಗಳು ಭೇಟಿ ನೀಡುತ್ತಾರೆ. ಇದರಿಂದ ಈ ಆಸ್ಪತ್ರೆಯಲ್ಲಿ ಸಮುದಾಯ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೇರಿಸಿ ಓರ್ವ ವೈದ್ಯರನ್ನ ಹಾಗೂ ಆರೋಗ್ಯ ಸಹಾಯಕಿಯನ್ನ ನೇಮಕ ಮಾಡಿದ್ರೆ ಜನರಿಗೆ ಅನುಕೂಲವಾಗಲಿದೆ ಎನ್ನುವುದು ಅವರ ಆಗ್ರಹ. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.